ನಮ್ಮೆಲ್ಲರ ಆತ್ಮೀಯರಾಗಿರುವಂತಹ ಶಬೀನ್ ಮತ್ತು ಅಜ್ವೀನ್ ಎಂಬ ಯುವಕರು ಈಗಾಗಲೇ ತಮ್ಮ ಫರ್ನಿಚರ್ ಇದರಲ್ಲಿ ತಮ್ಮ ದೊಡ್ಡ ಮಟ್ಟದ ಒಂದು ಎಕ್ಸ್ಪರ್ಟ್ಸ್ ಈಗಾಗಲೇ ಆಗಿದ್ದಾರೆ. ರೀಗಲ್ ಫರ್ನಿಚರ್ನ ಸಂಸ್ಥೆಯನ್ನು ಇಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಬಹುಶಃ ಇವತ್ತು ಅತ್ಯುತ್ತಮವಾದ ಫರ್ನಿಚರ್ ಕ್ವಾಲಿಟಿ ಬೇಸ್ಡ್ ಮತ್ತು ದೀರ್ಘಕಾಲಕ್ಕೆ ಬರುವಂಥದ್ದು ಅತ್ಯಂತ ಕಾಂಪಿಟೇಟಿವ್ ಪ್ರೈಸ್ನಲ್ಲಿ ಇವತ್ತು ಒದಗಿಸಿ ಅತ್ಯಂತ ಸಂತೋಷ. ಬಹುಶಃ ಇಬ್ಬರು ಕೂಡ ಇವತ್ತು ಯುವಕರಾಗಿದ್ದು ಅತ್ಯಂತ ದೊಡ್ಡ ಮಟ್ಟದ ಭವಿಷ್ಯ ಇದೆ. ನನಗೆ ವಿಶ್ವಾಸ ಇದೆ ಅತ್ಯುತ್ತಮವಾದ ಇವತ್ತು ಈ ಫರ್ನಿಚರ್ಗಳನ್ನು ಜನಸಾಮಾನ್ಯರಿಗೆ ಕೈಗೆಟುಕುವ ಬೆಲೆಯಲ್ಲಿ ಒದಗಿಸಿಕೊಂಡು ಅತಿ ಶೀಘ್ರದಲ್ಲೇ ಎಲ್ಲರ ವಿಶ್ವಾಸ ಪಡೆಯುವ ಮೂಲಕ ಈ ಪ್ರದೇಶದಲ್ಲಿ ಅತ್ಯಂತ ವಿಶ್ವಾಸಭರಿತ ಅತ್ಯಂತ ಗುಣಮಟ್ಟದ ಮತ್ತು ಅತ್ಯಂತ ಉತ್ತಮವಾದ ಫರ್ನಿಚರ್ ಸಿಕ್ಕುವಂಥ ಒಂದು ಸ್ಥಳ ಅದು ರೀಗಲ್ ಫರ್ನಿಚರ್ ಪಂಡಿತ್ ಹೌಸ್ ಎಂಬ ಹೆಸರು ಅತಿ ಶೀಘ್ರದಲ್ಲಿ ಬರಲಿ ಅಂತೇಳಿ ನಾನು ಶುಭಾಶಯ ಸಲ್ಲಿಸಿ, ಬಹುಶಃ ಯುವ ಜನರು ಯಾವ ರೀತಿ ಇವತ್ತಿನ ಕಾಲದಲ್ಲಿ ವ್ಯಾಪಾರ ಮಾಡಬಹುದು ಅಥವಾ ಈ ಒಂದು ದೇಶದಲ್ಲಿ ಇದ್ದು ಈ ಸಮಾಜದಲ್ಲಿ ಇದ್ದು ತಮ್ಮ ಜೀವನ ಹೇಗೆ ಇಲ್ಲಿಂದ ಮುಂದುವರಿಸ್ಕೊಂಡು ಹೋಗ್ಬೋದು ಅಂತೇಳಿ ಬಹುಶಃ ಇಬ್ಬರು ಸಹೋದರರು ನಮಗೆಲ್ಲ ಮಾದರಿ ಅಂತ ಹೇಳಿಕೊಂಡು ಬಹುಶಃ ಈ ಒಂದು ಕಾರ್ಯಕ್ರಮವನ್ನು ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ ಮೂಲಕ ಉದ್ಘಾಟಿಸಿ ಮುಗಿಸಿದ್ದಾರೆ.